ಮೂಡಬಿದ್ರೆಯ 21 ವರ್ಷದ ನವ್ಯ ಆತ್ಮಹತ್ಯೆ ಮಾಡಿಕೊಂಡ ಯುವತಿ. ಜತೆಯಲ್ಲಿದ್ದ ಯುವತಿ ನಿಡ್ಡೋಡಿ ಬಂಗೇರ ಪದವಿನ 21 ವರ್ಷದ ಕವನ ಎಂದು ಗುರುತಿಸಲಾಗಿದೆ. ನವ್ಯ ಮೂಡಬಿದ್ರೆಯ ಜ್ಯುವೆಲ್ಲರಿ ಶಾಪ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದು, ಕವನ ಮೂಡಬಿದ್ರೆಯ ವಾಚ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಇಬ್ಬರು ಸ್ನೇಹಿತೆಯರು ಸೋಮವಾರ ಮಧ್ಯಾಹ್ನ ಗುರುಪುರ ಕೈಕಂಬದಿಂದ ಬಸ್ನಲ್ಲಿ ಗುರುಪುರಕ್ಕೆ ಬಂದು ಬಸ್ನಿಂದಿಳಿದು ನಡೆದುಕೊಂಡು ಸೇತುವೆಯ ಬಳಿಗೆ ಬಂದಿದ್ದಾರೆ. ಎಲ್ಲಿಗೆ ಹೋಗುವುದೆಂದು ಏನನ್ನೂ ನವ್ಯಾಳು ತನಗೆ ಹೇಳಿಲ್ಲ ಎಂದು ಕವನ ಪೊಲೀಸರಲ್ಲಿ ತಿಳಿಸಿದ್ದಾಳೆ. ಹೊಸ ಸೇತುವೆಯ ಹತ್ತಿರ ಬರುತ್ತಲೇ ನವ್ಯ ಹತ್ತಿರದ ಅಂಗಡಿಯಲ್ಲಿ ಖರೀದಿಸಿದ ಬಾಟಲಿಯಲ್ಲಿದ್ದ ನೀರು ಕೊಡು ಎಂದು ಕವನಾಳ ಬಳಿ ಕೇಳಿದ್ದು, ನೀರು ಕೊಡಲು ಬಾಟಲಿ ಕ್ಯಾಪ್ ತೆಗೆಯುತ್ತಿದ್ದಂತೆ ನವ್ಯ ಏಕಾಏಕಿಯಾಗಿ ನದಿಗೆ ಜಿಗಿದಿದ್ದಾಳೆ. ಆಕೆಯನ್ನು ಹಿಡಿಯಲು ಪ್ರಯತ್ನಿಸಿದ ಕವನಾಳ ಕೈಗೆ ತರಚು ಗಾಯಗಳಾಗಿವೆ. ಇದೇ ವೇಳೆ ಸಾರ್ವಜನಿಕರು ಜಮಾಯಿಸಿದ್ದು, ವ್ಯಕ್ತಿಯೊಬ್ಬ ನವ್ಯಾಳನ್ನು ಕವನಾಳು ನದಿಗೆ ತಳ್ಳಿದ್ದು ಎಂದು ಹೇಳಿ ಕವನಾಳಿಗೆ ಥಳಿಸಿದ್ದಾನೆ ಎನ್ನಲಾಗಿದೆ. ನದಿಯ ನೀರಲ್ಲಿ ಮುಳುಗಿದ್ದ ನವ್ಯಾಳು ಬದುಕಿಸಲು ಸಾರ್ವಜನಿಕರು ಮಾಡಿದ ಪ್ರಯತ್ನ ವಿಫಲವಾಗಿದೆ. ಬಳಿಕ ಅಗ್ನಿಶಾಮಕ ದಳ ಮತ್ತು ಎಸ್ಡಿಆರ್ಎಫ್ನ ಮುಳುಗು ತಜ್ಞರು ನದಿಯಿಂದ ನವ್ಯಾಳ ಮೃತದೇಹವನ್ನು ಮೇಲೆತ್ತಿ ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ಕವನಾಳನ್ನ ಸೇತುವೆಯ ಬಳಿ ಮನೆಗೆ ಕರೆತಂದು ಉಪಚರಿಸಿ ಬಜ್ಪೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು. ಸ್ಥಳಕ್ಕಾಗಮಿಸಿದ ಪೊಲೀಸರು ಕವನಾಳನ್ನ ತಮ್ಮ ಸುಪರ್ದಿಗೆ ಪಡೆದುಕೊಂಡು ವಿಚಾರಣೆ ಕೈಗೊಂಡಿದ್ದಾರೆ. ಇದೇ ವೇಳೆ ಮೂಡಬಿದ್ರೆಗೆ ಸಾಗುತ್ತಿದ್ದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಹಾಗೂ ಬಿಜೆಪಿ ನಾಯಕ ಸಚಿನಾಡಪ್ಪ ಅವರು ಕವನಾಳಿದ್ದ ಮನೆಗೆ ತೆರಳಿ ಅಳುತ್ತಿದ್ದ ಆಕೆಗೆ ಸಾಂತ್ವನ ಹೇಳಿದ್ದಾರೆ. ಪ್ರೇಮ ವೈಫಲ್ಯದಿಂದ ನೊಂದುಕೊಂಡಿದ್ದ ನವ್ಯ ಜೀವನದಲ್ಲಿ ಜಿಗುಪ್ಸೆಗೊಂಡು ಆತ್ಮಹತ್ಯೆ ನಿರ್ಧಾರ ತೆಗೆದುಕೊಂಡಿರಬಹುದು ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದುಬಂದಿದೆ ಎಂದು ಬಜ್ಪೆ ಪೊಲೀಸ್ ಮೂಲಗಳು ತಿಳಿಸಿವೆ.